ವಿಶ್ವ ರಕ್ತದಾನಿಗಳ ದಿನಾಚರಣೆದ ಅಂಗವಾದ ಜಮಾತೆ ಇಸ್ಲಾಂ ಹಿಂದ್ ಸಮಾಜ ಸೇವಾ ಘಟಕ ಉಳ್ಳಾಲ ಬೊಕ್ಕ ಕರ್ನಾಟಕ ಬ್ಲಡ್ ಹೆಲ್ತ್ ಕೇರ್ದ ನಿರೆಲ್ಡ್ ಕುಡ್ಲ ಕೆಎಂಸಿ ಆಸ್ಪತ್ರೆದ ಒಟ್ಟು ಸೇರಿಗಿಡು ಮಾಮಲ್ಲ ನೆತ್ತೆದಾನ ಶಿಬಿರನು ತೋಕೋಡು ಕಾರುಣ್ಯ ಸದನಡು ಐತಾ ನಡಪಾಯಿರು. ಪುಗರ್ತದ ನಿರೂಪಕರು ಶ್ರೀ ರೋಹಿತ್ ಉಳ್ಳಾಲ್ ರಕ್ತದಾನ ಶಿಬಿರಗೂ ಚಾಲನೆ ಕೊರಿಯರು. ಒಂಜಿ ಎಡ್ಡೆ ಸಂದೇಶದೊಟ್ಟಿಗೆ ಸಮಾಜಮುಖಿ ಬೇಲೆಲೆನ್ ಮಲ್ತೊಂದುಪ್ಪುನ ಜಮಾತೆ ಇಸ್ಲಾಂ ಹಿಂದದ ಈ ಕಾರ್ಯಕ್ರಮ ಎಡ್ಡೆ ಕಾರ್ಯಕ್ರಮ. ಈ ಸಂಘಟನೆ ನಾಲಾತು ಬುಲೆವಾಡು ಪಂಡದು ಶ್ರೀ ರೋಹಿತ್ ಉಳ್ಳಾಲ್ ಹಾರೈಸೇರು. ಜಮಾತೆ ಇಸ್ಲಾಂ ಹಿಂದಿನ ಈ ಒಂಜಿ ಕೂಟೋಡು ಇನ್ನಿತ ದಿನ ರಕ್ತದಾನ ಶಿಬಿರ ಪಂಪಿನ ಕೂಟ ಮಾಡ್ತದೆ. ಸಮಾಜಮುಖಿ ನಿರಂತರವಾದ ಕೆಲಸ ಮಾಡ್ತಂಚಿನ ಸಂಘಟನೆ ಒಂಜಾತು ಖುಷಿದಾಯ ಪಂಡ ಸಹೋದರತೆಗೆ ಮಸ್ತ್ ಬಿಲೆ ಕೊರ್ಪಿನಂಚಿನ ಸಂಘಟನೆ ಜಮಾತೆ ಇಸ್ಲಾಂ ಅಂತ ಯಾನಂದೇಟು ದುಂಬಲ ತೂತೆ ಶಿಕ್ಷಣ ಆದುಪ್ಪಾಡು ಆರೋಗ್ಯ ಆದುಪ್ಪಾಡು ಸಾಮರಸ್ಯ ಮುಖ್ಯವಾದ ಈ ಕೆಟ್ಟ ರೀತಿಯ ಒಂಜಿ ಪೊಲಬು ಕೊಡ್ತಿನಕ್ಕೂ ಜಮಾತೆ ಇಸ್ಲಾಂ ಐತ ಜವಣಿಯರ್ನ ಒಂಜಿ ಸಂಘಟನೆ ಪ್ರತಿಯೊರಿಯಾಗಲ ಜಾತಿ ತೂವಂದೆ ಪ್ರತಿಯೊರಿನೊಟ್ಟಿಗೆ ಉಲ್ಲ ಪನ್ಪಿನಂಚಿನ ಸಂದೇಶದೊಟ್ಟಿಗೆ ಮಾನವೀಯ ಮೌಲ್ಯತೆಯನ್ನು ಕೊರ್ಪಿನಂಚಿನ ಸಂಘಟನೆ. ಈ ನಮ್ಮ ಇಂಥ ದಿನ ಮಹಾಮಾರಿ ಪನ್ಪಿನಂಚಿನ ಸೀಕ್ ಬೈತು ನಮಗೆ ಕೊರೋನಾ ಪನ್ಪಿನ ಈ ಸೀಕಿಗೆ ಜಾತಿ ಇಚ್ಚಿ ಈ ಸೀಕ್ ಮಲ್ಲಯ ಪಾಪದಯ ಪನ್ಪಿನಂಚಿ ದಾಲತಿ ದೇವೇರ ಒಂಜಿ ಭೂಮಿಗೆ ಈ ಸೃಷ್ಟಿಗೆ ಹೊರ ಪರೀಕ್ಷೆಗೆ ಬೈದಿ ನಿನ್ನ ಪಂಡ ತಪ್ಪಾವಂದ ಪಂಡ ಕೊರೋನಾ ಪನ್ಪಿನಾಗ ಈ ಕೋಟ್ಯಾಧಿಪತಿ ಎಂಚಿನ ಬಡವೆಂಚಿನ ಪನ್ಪಿನ ಒಂಜಾದ ತೆರೆಯೋಡು ಶ್ರೀಮಂತೆ ಪನ್ಪಿನ ಏಪಲ ಮೆರೆಪೆ ಪನ್ಪಿನಂಚಿನ ದಾಲಚ್ಚಿ ಅಯ್ಯ ಒಂಜಿ ದಿನ ಖಂಡಿತವಾದಲ ಅಯ್ಯಲ ಪೋಗುಡು ದೇವರ ಪಾದೋಗಿ ಅಂಚಿನ ಪೊರ್ತುಡು ನಮ್ಮ ಈ ಪ್ರಕೃತಿಡು ವಾ ದೇವರು ನಮ್ಮ ಪೂಜೆ ಮಲ್ಪ ಗಾಳಿ ನೀರು ಅಂಚನೆ ಅಂಚನೆ ಸೂರ್ಯ ಚಂದ್ರೆ ಆಕಾಶ ಭೂಮಿ ಪನ್ಪಿನಂಚಿನ ಈ ಪ್ರಕೃತಿದ ಒಂಜಾತು ಮುನಿಂದ ಖಂಡಿತವಾದ ಮನುಷ್ಯದ ಆಲಚ್ಚಿ ನೀರು ಎಡ್ತೆಲ್ಲ ಅನ್ನಂದಾಂಡ ಅವು ಬೊಲ್ಲ ಹಾಕೊಂಡು ಗಾಳಿ ಜಾಸ್ತಿ ಅನ್ನ ಅವು ಚಂಡಮಾರುತ ಹಾಕೊಂಡು ಅಂಚನೆ ಜಾಸ್ತಿ ಅನ್ನಂಡ ಅವು ಖಂಡಿತವಾದ ಮೊಲ್ಲ ಗಂಡಾಂತರ ಹಾಕೊಂಡು ಅಂಚಿತ್ತಿನ ಪೊರ್ತುಡು ನಮ್ಮ ಪ್ರತಿವರಿಯಲ್ಲ ಮಾನವೀಯತೆಯನ್ನು ನಮ್ಮ ತೋರುದು ಮಾನವೀಯತೆದ ಈ ಕೊರೋನಾ ಸಂದರ್ಭ ಕೆಲವೊಂದು ವಿಚಾರ ತೂತೆ ಭಾರಿ ಬೇಜಾರಾಗ್ತದೆ. ಯಾಕೆಂದ್ರೆ ಈ ಕ್ವಾರಂಟೈನ್ಗಳು ನಾಲ್ಕು ಜನಕ್ಕೂ ಅಕ್ಲೆಗೆ ಅವರು ನುಪ್ಪು ನೀರು ಕೊರ್ಪಿನಂಚಿನ ಬಂದರು ಅವು ಏರಿಂದಕ್ಕೆ ಏನಾಗ ಅಟೊಂಜಿ ದಲಿತ ಒಂಜಿ ವ್ಯಕ್ತಿ ಕೊರ್ಪುನು ಅನ್ನಗ ಈ ದಂಟು ಏರು ಪಂಡ ಏತ್ ಒಂಜಿ ಜನಕ್ಕೂ ನಲ್ಲ ಬುದ್ಧಿ ಕಲ್ತಿದ್ದೀರಿ ಕೊರೋನಾ ಬರ್ತದಿಲ್ಲ ಕೊರೋನಾ ಬೈದಿನ ವಿಷಯ ಅವೇ ಜಾತಿದವಳೆ ನಿಖಲ್ ಪೆಟ್ಟು ಮಲ್ಪನಂಚಿನ ಪೊರ್ತುಡು ಇನ್ನೊಂಜಿ ಜಾತಿ ಆಗ್ತು ನಿಖಲ್ ಮಾತ್ರಲ್ಲ ಎನ್ನದೊಡ್ದು ಆಲಜ್ಜಿ ನಿಖಲ್ ಮಾನವೀಯತೆ ಅದು ಬದುಕಲೇ ಬರ್ಪಿನಂಚಿನ ಕೊರೋನಾ ಸಂದೇಶ ಕೊಡ್ತದೆ. ಅಂಚಿತ್ತಿನಲ್ಪ ನಮ್ಮ ಖಂಡಿತವಾದ ಎಡ್ಡ ರೀತಿಯ ಒಂಜಿ ಸಂದೇಶದೊಟ್ಟಿಗೆ ಸಮಾಜಮುಖಿ ಕೆಲಸ ಮಾತೆರ್ಲ ಎಡ್ಡ ರೀತಿಯ ಬದುಕೋಡು ಪನ್ಪಿನಂಚಿನ ಸಂಕಲ್ಪದೀನಂಚಿನ ಜಮಾತೆ ಇಸ್ಲಾಮಿಂದ ಈ ಕಾರ್ಯಕ್ರಮ ಈ ನೆತ್ತೇರು ಒರಿಯನ ಜೀವ ಒರಿಪೋಲಿ ಪನ್ಪಿನಂಚಿನ ಒಂಜಾತಕಲ ಸಂಕಲ್ಪ ಹೊಂದಿದ್ದು ಮಂಚಿನಂಚಿನ ಕಾರ್ಯಕ್ರಮ ಖಂಡಿತವಾದ ಈ ಸಂಘಟನೆ ನಲ್ಲಾತು ಬುಲೆವಾಡು ಸಮಾಜಮುಖಿ ಕೆಲಸಗಾವಡು ಈ ಸೌಹಾರ್ದತೆದ ಬದುಕಿಗೆ ಮುನ್ನಡಿ ಬರಡು ಬಂದು ಕೊಡ್ತದೆ ಸ್ವಲ್ಪ ಸಂದೇಶ. ಮಲ್ಲವಿನಿರಾದ ಪಾಲ್ಪಡೆಯಿನ ಉಳ್ಳಾಲ ಸದ್ಭಾವನಾ ವೇದಿಕೆದ ಅಧ್ಯಕ್ಷರು ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಪಾತಿರೊಂದು ಮೊಕ್ಲು ನೆತ್ತೆದಾನ ಶಿಬಿರನು ನಡಪವನ ಮೂಲಕ ಕುಡೊಂಜಿ ಜೀವಲೆನು ಒರಿಪವನ ಬೇಲೆ ಮಲ್ತದೇರ್ಪಂಡು ತೆರಿಪಾಯಿರು. ಪ್ರಥಮವಾಗಿ ಈ ಬಾರಿಯಲ್ಲಿ ಇದು ನಿಜವಾಗಿಯೂ ಸಮಾಜದಲ್ಲಿ ಒಂದು ಮಾದರಿ. ಯಾಕಂತ ಹೇಳಿದರೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಮೇಲ್ಪಟ್ಟವರು ಬಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ರಕ್ತವನ್ನು ಇನ್ನೊಬ್ಬರಿಗೆ ಅನೇಕ ಜೀವಗಳನ್ನು ಉಳಿಸುವಂತಹ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ನಿಜವಾಗಿ ನಾವು ಸಮಾಜದಲ್ಲಿ ಇನ್ನು ಮುಂದಿನ ಯುವ ಪೀಳಿಗೆ ಅನುಸರಿಸಬೇಕಾದಂಥ ಅನುಕರಣೀಯವಾದಂಥ ಒಂದು ಮಾದರಿ.
ಈ ಮೂಲಕ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ ಇಂದು ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಜಮಾತೆ ಇಸ್ಲಾಂ ಹಿಂದ್ ಹಾಗೂ ಎಲ್ಲ ಬ್ಲಡ್ ಹೆಲ್ತ್ ಕ್ಯಾಂಪ್ ಇತರ ಎಲ್ಲ ಪದಾಧಿಕಾರಿಗಳನ್ನು ಸರ್ವ ಸದಸ್ಯರನ್ನು ನಮ್ಮ ಸದ್ಭಾವನಾ ವೇದಿಕೆ ಹಾಗೂ ತುಕ್ಕೊಟ್ಟಿನ ಈ ಪರಿಸರದ ಎಲ್ಲ ಜನಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಿಮಗೆ ಅಭಿನಂದನೆಗಳನ್ನು ಹೇಳುತ್ತಾ ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಜಾತಿ ಮತ ಎಲ್ಲವನ್ನು ತೊರೆದು ಕೇವಲ ಮಾನವತ್ವ ಮನುಷ್ಯತ್ವವನ್ನು ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಒಟ್ಟಿಗಾಗಿ ಮಾಡೋದು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ ಇದ್ದೇನೆ. ವಿಜ್ಞಾನ ಇನಿ ಏತೆ ದುಂಬಾರಿಂಡಲ ಕೃತಕ ನೆತ್ತೇರ್ ಮಾತ್ರ ಓಲುಳ ತಿಕ್ಕುಜಿ ಪಣದು ಕೋಣಾಜೆ PA ಕಾಲೇಜ್ ಆಫ್ ಫಾರ್ಮಸಿದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್ ತೆರಿಪಾಯರು. ಜೂನ್ 14 ವಿಶ್ವ ರಕ್ತದಾನಿಗಳ ದಿನವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಬೇಕು ಎಂದು ಆದೇಶವನ್ನು ನೀಡಿದೆ. ಆ ಪ್ರಯುಕ್ತ ಇಂದು ಕೆಲವು ಕಡೆಗಳಲ್ಲಿ ಇಂತಹ ಶಿಬಿರಗಳು ನಡೆಯುತ್ತಾ ಇದೆ. ರಕ್ತದಾನ ಮಹಾದಾನ ಎಂಬಂತಹ ಘೋಷಣೆಯನ್ನು ನಾವೆಲ್ಲ ಕೇಳಿದ್ದೇವೆ. ನಿಜವಾಗಿಯೂ ಇದು ಸತ್ಯವಾಗಿದೆ. ರಕ್ತದಾನ ಅತ್ಯಂತ ಶ್ರೇಷ್ಠವಾದಂತಹ ಒಂದು ದಾನವಾಗಿದೆ. ನಾವೆಲ್ಲ ಹಲವು ಸೇವೆಗಳನ್ನು ಮಾಡಿರಬಹುದು, ಆದರೆ ರಕ್ತದಾನಕ್ಕಿಂತ ಮಿಗಿಲಾದಂತಹ ಸೇವೆಯನ್ನು ನಿಮಗೆ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ರಕ್ತದಾನ ಅಂತ ಹೇಳಿದರೆ ಒಬ್ಬನಿಗೆ ಜೀವದಾನ ಮಾಡುವಂತಹದ್ದು. ಒಬ್ಬನು ನೀಡುವಂತಹ ರಕ್ತವು 3 ವ್ಯಕ್ತಿಗಳ 3 ಜೀವವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ ಎಂದು ಆರೋಗ್ಯ ವರದಿಗಳು ಹೇಳ್ತಾ ಇದೆ. ವೈದ್ಯಕೀಯ ರಿಪೋರ್ಟ್ ಅದು ನಮ್ಮ ಮುಂದೆ ಇಡ್ತಾ ಇದೆ. ಈ ರೀತಿ ಒಬ್ಬ ವ್ಯಕ್ತಿಯನ್ನು ಜೀವಿಸುವಂತಹ ಒಂದು ಮಹತ್ ಕಾರ್ಯ ಈ ಮೂಲಕ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ರಕ್ತದಾನ ಮಾಡಲಿಕ್ಕೆ ಹಣದ ಅವಶ್ಯಕತೆ ಏನು ಬೇಕಾಗಿಲ್ಲ. ಎಂತಹ ಬಡವನಿಗೂ ಕೂಡ ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಇದೆ. ಹಣದ ಅವಶ್ಯಕತೆ ಇಲ್ಲ, ಹಣ ಬೇಕಾಗಿಲ್ಲ. ಬೇಕಾಗಿರುವುದು ದೊಡ್ಡ ಮನಸ್ಸಾಗಿದೆ. ವಿಶಾಲವಾದಂತಹ ಮನಸ್ಸು ಇದು ಅತಿ ಅಗತ್ಯವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ನೀವು ಭೂಮಿಯಲ್ಲಿರುವವರ ಮೇಲೆ ಕರುಣೆ ತೋರಿದರೆ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಎಂದು. ಅಂದರೆ ನೀವು ಜನರ ಮೇಲೆ ಕರುಣೆ ತೋರಿದರೆ, ಜನರ ಮೇಲೆ ಸಹಾನುಭೂತಿಯನ್ನು ನೀವು ವ್ಯಕ್ತಪಡಿಸಿದರೆ ದೇವನು ನಮ್ಮ ಮೇಲೆ ಕರುಣೆ ತೋರುತ್ತಾನೆ, ನಮ್ಮ ಮೇಲೆ ಸಹಾನುಭೂತಿಯನ್ನು ತೋರುತ್ತಾನೆ ಎಂದು ಇದರ ಅರ್ಥವಾಗಿದೆ. ಅದೇ ರೀತಿ ಉಪನಿಷತ್ನಲ್ಲಿ ಹೇಳಲಾಗಿದೆ, ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳಿ. ಅಂದರೆ ಎಲ್ಲ ಜನರ ಸುಖವನ್ನು ಬಯಸುವಂತಹದ್ದು. ಅದೇ ರೀತಿ ಬೈಬಲ್ ಹೇಳ್ತದೆ, ಯಾವ ರೀತಿ ನೀವು ನಿನ್ನನ್ನು ಪ್ರೀತಿಸ್ತೀಯೋ ಅದೇ ರೀತಿ ನೀನು ನೆರೆಕರೆಯವನನ್ನು ಪ್ರೀತಿಸುವಂತೇಳಿ. ಈ ರೀತಿ ಎಲ್ಲ ಧರ್ಮಗಳು ಒಳಿತನ್ನು ಬಯಸುವಂತಹದ್ದು. ಸ್ವತಃ ಅವರು ಒಳ್ಳೆಯದಾಗಬೇಕು, ಅದೇ ರೀತಿ ಇತರರು ಕೂಡ ಒಳ್ಳೆಯದಾಗಬೇಕು ಎನ್ನುವಂತಹ ಆಶಯ ಸಂದೇಶವಾಗಿದೆ ಎಲ್ಲ ಧರ್ಮಗಳು ನೀಡುವಂತಹದ್ದು. ಪವಿತ್ರ ಕುರಾನ್ ಹೇಳ್ತದೆ, ವಮನ್ ಅಹಿಯಾಹ ಫಕನ್ನಮ ಅಹಿಯನ್ನಾಸ ಜಮಿಯ. ನೀವು ಒಬ್ಬನಿಗೆ ಜೀವದಾನ ಮಾಡಿದರೆ ಇಡೀ ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೇಳಿ. ಅಷ್ಟು ಕೂಡ ಪುಣ್ಯದಾಯಕವಾದಂತಹ ಒಂದು ಕೆಲಸವಾಗಿದೆ. ಯಾಕೆಂತ ಹೇಳಿದರೆ ಎಲ್ಲ ಸಮಾಜ ಸೇವೆಗೂ ಕೂಡ ಪರ್ಯಾಯ ಎಂಬುದಿದೆ, ಪರ್ಯಾಯ ವ್ಯವಸ್ಥೆ ಇದೆ. ಆದರೆ ರಕ್ತಕ್ಕೆ ಪರ್ಯಾಯ ಎಂಬುದಿಲ್ಲ. ರಕ್ತಕ್ಕೆ ಪರ್ಯಾಯ ರಕ್ತವೇ ಆಗಿದೆ. ಬದಲಿ ವ್ಯವಸ್ಥೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನ ಎಷ್ಟೇ ಮುಂದುವರಿದರೂ ಕೂಡ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಕೃತಕವಾಗಿ ಲ್ಯಾಬೊರೇಟರಿಯಲ್ಲಿ ಪ್ರಯೋಗಾಲಯದಲ್ಲಿ ತಯಾರಿಸಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ರಕ್ತಕ್ಕೆ ಪರ್ಯಾಯ ರಕ್ತವೇ ಆಗಿದೆ. ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸಬೇಕಾದರೆ ಇನ್ನೊಬ್ಬನ ರಕ್ತದ ಅವಶ್ಯಕತೆ ಇದೆ. ಪ್ರತಿ 2 ಸೆಕೆಂಡಿಗೆ ಒಬ್ಬ ರೋಗಿಗೆ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳಲಾಗ್ತದೆ. ಪ್ರತಿ 2 ಸೆಕೆಂಡಿಗೆ ಒಬ್ಬ ರೋಗಿಗೆ ರಕ್ತದ ಅವಶ್ಯಕತೆ ಇದೆ. ಒಟ್ಟು ನಮ್ಮ ದೇಶದಲ್ಲಿ ಪ್ರತಿ ವರ್ಷ 4 ಕೋಟಿ ಯೂನಿಟ್ ರಕ್ತದ ಅವಶ್ಯಕತೆ ಇದೆ. ರಕ್ತದ ಅವಶ್ಯಕತೆ ಜಾಸ್ತಿ ಇದೆ, ಆದರೆ ಪೂರೈಕೆಯಾಗುವುದು ಕೇವಲ 5 ಲಕ್ಷ ಯೂನಿಟ್ ಮಾತ್ರ. ಆದ ಕಾರಣ ಅದೆಷ್ಟೋ ವ್ಯಕ್ತಿಗಳು, ಅದೆಷ್ಟೋ ರೋಗಿಗಳು ಬದುಕುವಂತಹ ಅವಕಾಶ ಇದ್ರೂ ಕೂಡ ಈ ರಕ್ತದ ಕೊರತೆಯಿಂದಾಗಿ ಆಸ್ಪತ್ರೆಗಳಲ್ಲಿ ಅಸುನೀಗುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ.
ಸೊ ರಕ್ತದ ಅವಶ್ಯಕತೆ ಬಹಳ ಅತಿ ಅಗತ್ಯವಾಗಿದೆ. ಇಂದು ಅಪಘಾತಗಳು ಹೆಚ್ಚು ನಡೆಯುತ್ತಾ ಇದೆ. ಅದೇ ರೀತಿ ಮಾರಕವಾದಂತಹ ರೋಗಗಳು, ಕ್ಯಾನ್ಸರ್ ಮುಂತಾದಂತಹ ರೋಗಗಳು, ಸೊ ಇಂತಹದ್ದಕ್ಕೆಲ್ಲ ರಕ್ತದ ಅವಶ್ಯಕತೆ ಇರ್ತದೆ. ಸೊ ಇದರ ಕೊರತೆಯಿಂದಾಗಿ ಇಂತಹ ವ್ಯಕ್ತಿಗಳು, ಇಂತಹ ರೋಗಿಗಳು ತಮ್ಮ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ಸಮಾಜ ಸೇವೆ ಇದು ಅತ್ಯಂತ ದೊಡ್ಡ ಸಮಾಜ ಸೇವೆಯಾಗಿದೆ. ಸೊ ಈ ಸಮಾಜ ಸೇವೆಯನ್ನು ಎನ್ನುವಾಗ ಸೊ ಇದರಲ್ಲಿ ನಿಸ್ವಾರ್ಥತೆ ಇರಬೇಕು. ತೋರಿಕೆಗೆ ಸಮಾಜ ಸೇವೆ ಮಾಡಬಾರದು. ನಾವು ಯಾಕೆ ಸಮಾಜ ಸೇವೆ ಮಾಡ್ತೇವೆ? ವಿಶೇಷವಾಗಿ ಜಮಾತೆ ಇಸ್ಲಾಮಿ ಹಿಂದ್ ಬಹಳ ವಿಶಾಲ ರಂಗದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಅದು ಬಡವರ, ಅದೇ ರೀತಿ ನಿರ್ಗತಿಕರ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು, ಅವರೆಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅದು ಪ್ರಯತ್ನಿಸ್ತಾ ಇದೆ. ಅವರ ವಸತಿ, ಅವರ ಆಹಾರ, ಅದೇ ರೀತಿ ಅವರ ಶೈಕ್ಷಣಿಕ, ಆರೋಗ್ಯ, ಉದ್ಯೋಗ, ಈ ರೀತಿ ಮನುಷ್ಯನ ಏನೆಲ್ಲ ಮೂಲಭೂತ ಅವಶ್ಯಕತೆ ಇದೆಯೋ ಅದರ ಈಡೇರಿಕೆಗಾಗಿ, ಅವರ ಸಮಸ್ಯೆಗಳನ್ನು ನೀಗಿಸಲಿಕ್ಕಾಗಿ ಅದು ಪ್ರಯತ್ನಿಸ್ತಾ ಇದೆ. ಅದೇ ರೀತಿ ಇದು ಬ್ಲಡ್ ಹೆಲ್ತ್ ಕೇರ್ ಎನ್ನುವಂತಹ ಈ ಕರ್ನಾಟಕ ಸಂಸ್ಥೆ, ಸೊ ಇದು ಕೂಡ ರಕ್ತದಾನದ ಶಿಬಿರಗಳನ್ನು ಅಲ್ಲಲ್ಲಿ ಆಯೋಜಿಸ್ತಾ ಇದೆ. ಬಹಳ ಉತ್ತಮವಾದಂತಹ ಕೆಲಸವನ್ನು ಈ ರಂಗದಲ್ಲಿ ಅದು ಮಾಡ್ತಾ ಇದೆ. ಕೇವಲ ಇಂತಹ ಶಿಬಿರಗಳಲ್ಲಿ ಮಾತ್ರ ರಕ್ತದಾನವನ್ನು ಮಾಡುವುದಲ್ಲ, ಬದಲಾಗಿ ನಮ್ಮ ಕಾರ್ಯಕರ್ತರು ಯಾವಾಗೆಲ್ಲ ಆಸ್ಪತ್ರೆಗಳಲ್ಲಿ ಅವಶ್ಯಕತೆ ಇರ್ತದೋ ಅವರು ವೈಯಕ್ತಿಕವಾಗಿ ಸ್ವಯಂ ಹೋಗಿ ಅಲ್ಲಿ ರಕ್ತವನ್ನು ನೀಡುವಂತಹ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸೊ ಇದರ ಹಿಂದೆ ಇರುವಂತಹದ್ದು ಒಂದು ದೇವನ ಸಂಪ್ರೀತಿ. ನಮಗೆ ದೇವನ ಸಂಪ್ರೀತಿ ಸಿಗಬೇಕು. ಒಂದು ಕೆಲಸ ಅದು ಪುಣ್ಯ ಕೆಲಸವಾಗಿ ಮಾರ್ಪಡಬೇಕಾದರೆ ಅದರಲ್ಲಿ ಯಾವುದೇ ಸ್ವಾರ್ಥ ಇರಬಾರದು, ತೋರಿಕೆ ಇರಬಾರದು. ಬದಲಾಗಿ ನನಗೆ ನಾಳೆ ಮರಣಾನಂತರ ನನಗೆ ಅಲ್ಲ ದೇವನ ಮುಂದೆ, ನನ್ನ ಒಡೆಯನ ಮುಂದೆ ನನಗೆ ಉತ್ತಮ ಪ್ರತಿಫಲ ಸಿಗಬೇಕು ಎನ್ನುವಂತಹದ್ದು. ಅದನ್ನೇ ಭಗವದ್ಗೀತೆ ಕೂಡ ಹೇಳ್ತದೆ, ಕರ್ಮನೈವ ಅಧಿಕಾರಸ್ಥೆ ಮಾ ಫಲೀಷು ಕದಾಚಿನ ಅಂತ ಹೇಳಿ ಭಗವದ್ಗೀತೆ ಹೇಳುವಂತಹದ್ದು. ಅಂದರೆ ಯಾವುದೇ ದುರಾಲೋಚನೆ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲರನ್ನೂ ಕೂಡ ಒಂದೇ ಎಂದು ಪರಿಗಣಿಸಿ ಮಾಡುವಂತಹ ಸಮಾಜ ಸೇವೆ ಉಂಟಲ್ಲ, ಅದಾಗಿದೆ ಮಾನವ ಧರ್ಮ ಎನ್ನುವುದು. ಸೊ ಇದರಿಂದ ಮಾತ್ರ ಸಮಾಜದ ಒಳಿತಾಗಲಿಕ್ಕೆ ಸಾಧ್ಯ. ಇದರಿಂದ ಮಾತ್ರ ನಮ್ಮ ನಾಡು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಇದು ಅಭಿವೃದ್ಧಿ ಹೊಂದಲಿಕ್ಕೆ, ಸುಭಿಕ್ಷೆ ಹೊಂದಲಿಕ್ಕೆ, ಯಶಸ್ಸು ಹೊಂದಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ವಿಶೇಷವಾಗಿ ಈ ರಕ್ತದಾನಿಗಳ ಈ ದಿನದ, ಈ ವಿಶ್ವ ರಕ್ತದಾನಿಗಳ ದಿನದ ಈ ಸಂದರ್ಭದಲ್ಲಿ ಎಲ್ಲ ರಕ್ತದಾನಿಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ದೇವನು, ಸರ್ವಶಕ್ತನಾದಂತಹ ದೇವನು ಅದಕ್ಕೆ ತಕ್ಕುದಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಅದೇ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಬ್ಲಡ್ ಹೆಲ್ತ್ ಕೇರ್, ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕಕ್ಕೆ ತುಂಬು ಹೃದಯದ ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಗುರ್ಕಾರನ್ನು ವೇಸನ ಜಮಾತೆ ಇಸ್ಲಾಂ ಹಿಂದ್ ಅಧ್ಯಕ್ಷರು ಅಬ್ದುಲ್ ಕರೀಂ ಪಾತಿರೊಂದು ಜಮಾತೆ ಸಂಘಟನೆ ಪುಟ್ಟೂರು ದಿಂಚನೆ ಸಮಾಜ ಸೇವೆಡು ತೊಡಗಿಸಾದಳು. ಲಾಕ್ಡೌನ್ ಪುರ್ತಳು ತಂಕ್ಲೆ ಸಂಘಟನೆ ಉಳ್ಳಾಲ ಕ್ಷೇತ್ರಗ್ 25 ಲಕ್ಷ ರೂಪಾಯಿ ಖರ್ಚಡು ಆಹಾರ ಕಿಟ್ಟಲೇನು ಸಮಾಜದ ಮಾತಾ ಜಾತಿ ಮತದಾಕ್ಲೆ ಪಟ್ಟದಳು. ನೆತ್ತಿರ್ದಾನ ಜಗತ್ತದ ಅತ್ಯುತ್ತಮ ಸೇವೆ ಪಂಡದ ತಂಕ್ಲೆ ಸಂಘಟನೆ ನಂಬುದಿದ್ದದು. ನೆತ್ತಿರ್ದಾನದ ಮಹತ್ವ ಮಾತೆಲ್ಲ ತೆರೆಯನ್ನ ಅಗತ್ಯ ಉಂಡು ಪಣ ತೆರಿಪಾಯಿರು. ಪವಿತ್ರಕಾಂಡ ಒಂದು ವಾಕ್ಯ ಹೇಳ್ತೇವೆ. ಈಗಾಗಲೇ ನಮ್ಮ ಮುಖ್ಯ ಅತಿಥಿಯಾದ ಬ್ರದರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರು ಹೇಳಿದರು, ನನ್ನ ಕತಲ ನಕ್ಸನ್ ಬೇಗೈರು ಹತ್ತಿನ ಪಕ ಅನ್ನಮ ಕತನಾಥ ಜಮಿಯ ಒಮನ್ ಅಹಿಯಾ ಪಕ ಅನ್ನಮ ಅಹಿಯನ್ನಾಥ ಜಮಿಯ. ಅನಗತ್ಯವಾಗಿ ಅಥವಾ ಅಕ್ರಮವಾಗಿ ಯಾರಾದರೂ ಒಂದು ವ್ಯಕ್ತಿಯನ್ನು ನೀವು ಕೊಂದರೆ, ಯಾವುದೇ ಕಾರಣವಿಲ್ಲದೆ ನಿರಪರಾಧಿ ಒಂದು ವ್ಯಕ್ತಿಯನ್ನು ನೀವು ಕೊಂದರೆ ಇಡೀ ಮಾನವ ಕುಲವನ್ನು ನೀವು ಕೊಂದಂತೆ. ಅಹಿಯ ನೀವೊಬ್ಬರಿಗೆ ಜೀವದಾನ ನೀಡಿದರೆ ಇಡೀ ಮಾನವ ಜಗತ್ತಿಗೆ ನೀವು ಜೀವದಾನ ನೀಡಿದಂತೆ. ಎಷ್ಟೊಂದು ಪುಣ್ಯದಾಯಕ ಒಂದು ವರ್ಡ್, ಒಂದು ವಚನವಾಗಿ ನೀವು ನೋಡಿ. ನಾನು KMC ಇದರ ಒಂದು ಕಾರ್ಯಚಟುವಟಿಕೆ ನಾನು ಹೇಳ್ತಾ ಇದ್ದೇನೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ನಿರಂತರವಾಗಿ ಬ್ಲಡ್ ಕೊಡ್ತಾ ಉಂಟು. ಪವಿತ್ರ ಕುರಾನ್ ಹೇಳ್ತದೆ, ಒಂದು ವ್ಯಕ್ತಿಯ ಜೀವ ಉಳಿಸಿದರೆ ನೀವು ಇಡೀ ಮಾನವ ಕುಲವನ್ನು
ಬದುಕಿಸಿದಂತೆ. ಹಾಗೆ ಜಮಾತೆ ಇಸ್ಲಾಮಿ ಹಿಂದ್ ಎಂಬುದು ಒಂದು ಸಾರ್ವಕಾಲಿಕವಾದ ಎಲ್ಲ ಸಮಾಜ ಸೇವೆಯನ್ನು ಮಾಡುವಂಥ ಒಂದು ಒಟ್ಟು ಸಂಘಟನೆ ಆಗಿದೆ. ಜಮಾತೆ ಇಸ್ಲಾಮಿಯ ಮಟ್ಟಿಗೆ ಸಮಾಜ ಸೇವೆ ಮತ್ತು ಸಂಘಟನೆ ಬೇರೆಲ್ಲ, ಅದರ ಹುಟ್ಟಿನಿಂದಲೇ ಸಮಾಜ ಸೇವೆಯನ್ನು ಅದು ಮಾಡ್ತಾ ಇಲ್ಲ. ನಾನು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕವನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಯಿಸ್ತಾ ಇದ್ದೇನೆ. ಯಾಕೆಂದರೆ ಇವರದ್ದು ಕೂಡ ಕರ್ನಾಟಕದಾದ್ಯಂತ ಬೃಹತ್ ರಕ್ತದಾನ ಶಿಬಿರ ಆಗಾಗ ನಡೀತಾ ಉಂಟು. ಈ ಸಂದರ್ಭದಲ್ಲಿ ನಾನು ಅವರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಮಾನವ ಜಗತ್ತನ್ನು ಉಳಿಸುವಂತಹ ಕೆಲಸ ಎಲ್ಲ ಸಂಘಟನೆ ಒಟ್ಟಾಗಿ ಮಾಡ್ತಾ ಇದೆ. ಇಂದು ನೋಡಿ ಎಷ್ಟೊಂದು ಈ ರಕ್ತದಾನ ದಿನಾಚರಣೆ ಎಂದು ನಾವು ಜಮಾತ್ ಇಸ್ಲಾಮಿಗೆ ಮಾಡ್ಬೋದು ಈ ಕಾರ್ಯಕ್ರಮ. ನಾವು ಬ್ಲಡ್ ಹೆಲ್ತ್ ಕೇರ್ ಅನ್ನು ಕೂಡ ಇದನ್ನು ಸಹಿಸಿ. ಯಾಕೆ ಅಂದರೆ ಜಗತ್ತಿನಲ್ಲಿ ಕೆಲಸವನ್ನು ಎಲ್ಲರೂ ಒಟ್ಟಾಗಿ ಮಾಡಬೇಕೆಂಬುದು ಜಮಾತ್ ಇಸ್ಲಾಮಿ ಒಟ್ಟು ಉದ್ದೇಶವಾಗಿದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಹಾಗಾಗಿ ಅದು ಅತ್ಯಂತ ಪ್ರಾಯೋಗಿಕ ಮತ್ತು ಅತ್ಯಂತ ಪ್ರಾಯೋಗಿಕವಾದ ಒಂದು ಕಾರ್ಯಕ್ರಮ ಒಂದು ಆಗಲಿಕ್ಕೆ ಸಾಧ್ಯವಿದೆ, ಒಂದು ಹೆಲ್ಪ್ ಆಗಲಿಕ್ಕೆ ಸಹಾಯವಾಗಿದೆ ಜಗತ್ತಿಗೆ. ಜಮಾತ್ ಇಸ್ಲಾಮಿ ತನ್ನ ಹುಟ್ಟಿನಿಂದಲೇ ಇಂಥ ಕಾರ್ಯ. ಜಮಾತ್ ಇಸ್ಲಾಮಿಯ ಸಮಾಜ ಸೇವೆ ಎಷ್ಟು ಅದು ಇಂಪಾರ್ಟೆನ್ಸ್ ಇದೆ ಎಂದರೆ ಒಬ್ಬ ಮನುಷ್ಯನಿಗೆ ಜೀವ ಎಷ್ಟು ಇಂಪಾರ್ಟೆನ್ಸ್ ಅಲ್ಲ. ನನ್ನ ಶರೀರದ ಜೀವ ಹೋದರೆ ಮತ್ತೆ ನನಗೆ ಏನು ಇಂಪಾರ್ಟೆನ್ಸ್ ಇಲ್ಲ. ಹಾಗೆ ಜಮಾತ್ ಇಸ್ಲಾಂ ಮತ್ತು ಇಸ್ಲಾಮಿಯ ಮಟ್ಟಿಗೆ ಕೂಡ ಅದರ ಹುಟ್ಟಿನಿಂದಲೇ ಸಮಾಜ ಸೇವೆ ಅದರ ಅವಿಭಾಜ್ಯ ಅಂಗ. ನಾನು ನಿಮಗೆ ತಿಳಿಸ್ತೇನೆ, ಈಗಾಗಲೇ ನಮ್ಮ ಕೋವಿಡ್-19ನ ದೊಡ್ಡ ಒಂದು ಸಂಕಷ್ಟವನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಮಾತ್ ಇಸ್ಲಾಂ ಕೇವಲ ಉಳ್ಳಾಳದಲ್ಲಿ 25 ಲಕ್ಷ ಹಣದಿಂದ ಜನರಿಗೆ ಬೇಕಾದ ಊಟ ಉಪಚಾರಗಳು, ಹಾಗೆ ಹಾಸ್ಪಿಟಲ್ನ ರೋಗಿಗಳಿಗೂ ಸಹಾಯ, ವಲಸೆ ಕಾರ್ಮಿಕರಿಗೆ ಸಹಾಯ, ಹಾಗೆ ಹಾಸ್ಪಿಟಲ್ ಇದ್ದ ಜನರಿಗೆ ಊಟ ಸಪ್ಲೈ ಮಾಡುವುದು. ನೋಡಿ, ಹೋಟೆಲ್ಗಳು ಬಂದಾದಂಥ ಈ ಸಂದರ್ಭದಲ್ಲಿ ನಿರಂತರ ಎಲ್ಲ ಲಾಕ್ಡೌನ್ನ ಎಲ್ಲ ನಿಯಮವನ್ನು ಕೂಡ ಪಾಲಿಸುತ್ತಾ ಪಾಸುಗಳ ಮುಖಾಂತರ ತನ್ನ ಸಮಾಜ ಸೇವಕರ ಮುಖಾಂತರ ನಿರಂತರ ಉಳ್ಳಾಳದಲ್ಲಿ ಈ ಕೆಲಸವನ್ನು ಮಾಡಿದ್ದೀವಿ. ನಾನು ಯಾಕೆ ಹೇಳಿದೆ ಅಂದರೆ ಜಮಾತ್ ಇಸ್ಲಾಮಿಯ ಅದು ನಂಬಿದ ಧರ್ಮ ಅಂತಲ್ಲ, ಅದರ ಮುಖ್ಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಜಾತಿ ಮತ ಭೇದವನ್ನು ಪರಿಗಣಿಸದೆ, ಅದರಲ್ಲಿ ಜಾತಿ ಮತ ಭೇದವಿಲ್ಲ. ಯಾರು ಹಸಿದಿದ್ದಾನೆ ಅವನಿಗೆ ಊಟ ಕೊಡಬೇಕು, ಯಾರು ತುಳಿತಕ್ಕೆ ಒಳಪಟ್ಟಿದ್ದಾನೆ ಅವನಿಗೆ ಸಹಾಯ ಮಾಡಬೇಕು. ದುರ್ಬಲರು, ವಿಧವೆಯರು, ಮೆಡಿಕಲ್ ಅಗತ್ಯ ಇರುವವರು, ಇಂಥವೆಲ್ಲ ಕೆಲಸವನ್ನು ಬಹಳ ವಿಶಾಲ ಮಟ್ಟದಲ್ಲಿ ಜಮಾತ್ ಇಸ್ಲಾಮಿ ದೇಶದಾದ್ಯಂತ ಮಾಡ್ತಾ ಇದೆ. ಸುಮಾರು 30ಕ್ಕಿಂತಲೂ ಜಾಸ್ತಿ ಕೋಟಿ ಹಣವನ್ನು ಭಾರತದಾದ್ಯಂತ ವಿನಿಯೋಗಿಸ್ತೇವೆ ಈ ಕೋವಿಡ್-19 ನಂತರ. ನೀವು ಭಾವಿಸಿ, ಸಮಾಜ ಸೇವೆ ಎಂಬುದು ಮನುಷ್ಯನ ಅವಿಭಾಜ್ಯ ಅಂಗ. ಅದು ಕೇವಲ ಸಂಘಟನೆಗೆ ಮಾತ್ರ ಸೀಮಿತವಲ್ಲ. ನಾನು ನನ್ನ ನೆರೆಯವನನ್ನು ನಾನು ಪರಿಗಣಿಸುತ್ತಿದ್ದರೆ ನಾನೊಬ್ಬ ಮುಸ್ಲಿಮನಾಗುವುದಿಲ್ಲ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನೀನು ಹೊಟ್ಟೆ ತುಂಬಿ ನೀನು ಮಲಗಿ ನಿನ್ನ ಹತ್ತಿರದವ ನಿನ್ನ ನೆರೆಕರೆ ಒಬ್ಬ ಹಸಿದಿದ್ದಾನೆ ಎಂದಾದರೆ ನೀವೊಬ್ಬ ಮುಸ್ಲಿಮಾನ ಅಲ್ಲ ಅಂತ ಹೇಳ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದೆಲ್ಲ ಒಂದು ಸಮಾಜ ಸೇವೆಯ ಪ್ರೇರಿತ ಕೊಡುವಂತಹ ಹಲವಾರು ವಚನಗಳಾಗಿವೆ. ನಾನು ಒಟ್ಟಾಗಿ ನಾನು ಹೇಳಿದಾದರೆ ಇದುಂಟಲ್ಲ ರಕ್ತದಾನ, ಇದು ಜಗತ್ತಿನಲ್ಲಿ ಮಾಡುವಂತಹ ಸಮಾಜ ಸೇವೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸಮಾಜ ಸೇವೆ. ಜಮಾತ್ ಇಸ್ಲಾಮಿ ಕಳೆದ ವರ್ಷ ಕೂಡ ಸದ್ಭಾವನಾ ವೇದಿಕೆ ಮತ್ತು ನಮ್ಮ ಸೈನ್ಸ್ ಸೆಬಸ್ಟಿಯನ್ ಚರ್ಚಿನ ಆ ಸಹಯೋಗದೊಂದಿಗೆ ಅವರ ಶಾಲೆಯಲ್ಲಿ ಕಳೆದ ವರ್ಷ ಮಾಡಿತ್ತು ರಕ್ತದಾನ ಶಿಬಿರ. ಇದಕ್ಕೂ ಮುಂಚೆ ವಿವಿಧ ಸ್ಥಳಗಳಲ್ಲಿ ಕೂಡ ರಕ್ತದಾನ ಶಿಬಿರ ಮಾಡ್ತಾರೆ. ಇನ್ನು ಈಗೇನಾದ್ರಿಂದ ರಕ್ತದಾನ ಶಿಬಿರ ಎಲ್ಲ ಸಂಘಟನೆ ಮಾಡುವ ಕಾರಣ ಜಮಾತ್ ಇಸ್ಲಾಮಿ ಆಗಲು ಆಯಾ ಸಂಘಟನೆಗಳೊಂದಿಗೆ ಸೇರಿ ಈ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಆದ್ದರಿಂದ ಇಂದಿನ ಈ ರಕ್ತದಾನ ಶಿಬಿರವು ಎಲ್ಲ ಮಟ್ಟದಲ್ಲಿ ಅದು ಯಶಸ್ವಿಯಾಗಲಿ ಮತ್ತು ಎಲ್ಲ ವಿಧದಲ್ಲೂ ಮಾನವ ಒಳಿತಿಗೆ ಅದು ಕಾರಣವಾಗಲಿ ಹೇಳುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನಾನು ನನ್ನ ಸಣ್ಣ ಈ ಸಮಾರಂಭವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಕೆಎಂಸಿ ಆಸ್ಪತ್ರೆದ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಜಿ, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕದ ಕಾರ್ಯನಿರ್ವಾಹಕರು ಇಮ್ತಿಯಾಜ್ ಬಜ್ಪೆ, ಗೌರವ ಅಧ್ಯಕ್ಷರು ನಜೀರ್ ಮಂಚಿಲಾ, ಅಧ್ಯಕ್ಷರು ಇಫ್ತಿಕಾರ್, ವೆಲ್ಫೇರ್ ಪಾರ್ಟಿ ಕ್ಷೇತ್ರ ಅಧ್ಯಕ್ಷರು
ಹನೀಫ್ ತಲಪಾಡಿ, ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಮಹಿಳಾ ಘಟಕದ ಅಧ್ಯಕ್ಷರು ಝೀನತ್ ಹಸನ್, ಎಸ್ಐಒ ಉಳ್ಳಾಲ ಅಧ್ಯಕ್ಷರು ನಿಜಾಮುದ್ದೀನ್ ಉಮರ್, ಉಳ್ಳಾಲ ನಗರಸಭಾ ಸದಸ್ಯರು ಮುಸ್ತಾಕ್ ಪಟ್ಲ ಇಂಚಿತ ಪ್ರಮುಖರು ಪಾಲ್ಪಡಲಿದ್ದಾರೆ. ರಕ್ತದಾನಿಗಳಿಲ್ಲದೆ ರಕ್ತನಿಧಿ ಇರುವುದಿಲ್ಲ. ಯಾಕಂದ್ರೆ ರಕ್ತದಾನಿಗಳಿಲ್ಲದೆ ನಮ್ಮ ರಕ್ತನಿಧಿಯಲ್ಲಿ ರಕ್ತ ಇರುವುದಿಲ್ಲ. ಸೊ ಇವತ್ತಿನ ಈ ವಿಶೇಷ ರಕ್ತದಾನಿಗಳ ದಿನಾಚರಣೆಯಲ್ಲಿ ನಿಮಗೆಲ್ಲರಿಗೂ ನಾನು ಶುಭ ಕೋರುತ್ತೇನೆ. ಹ್ಯಾಪಿ ಬ್ಲಡ್ ಡೋನರ್ಸ್ ಡೇ. ಇನ್ನು ರಕ್ತ ನೀವೆಲ್ಲರೂ ತುಂಬಾ ವರ್ಷದಿಂದ ರಕ್ತದಾನ ಮಾಡ್ತಾ ಇದ್ದೀರಾ. ನಿಮ್ಗೆಲ್ಲರಿಗೂ ನಾವು ಯಾವ ಪರಿಸ್ಥಿತಿಯಲ್ಲಿ ರಕ್ತದಾನ ಮಾಡ್ಬೋದು ಎಂಬುದು ನಿಮ್ಗೆಲ್ಲರಿಗೂ ತಿಳಿದಿರಿದೆ. ಅದೇನಂದ್ರೆ ಮೇನ್ ಆಗಿ ಮಲೇರಿಯಾ, ಜಾಂಡೀಸ್ ಎಲ್ಲ ಇರಬಾರ್ದು, ಮತ್ತೆ ಹಿಮೋಗ್ಲೋಬಿನ್ 12.5 ಅಬಾವ್ ಇರಬೇಕು, ಮತ್ತೆ ಬೇರೆ ಬೇರೆ ಕಾಯಿಲೆಗಳಿದ್ರೆ ಅಂಥವರು ರಕ್ತ ಕೊಡಬಾರ್ದು. ಅದಲ್ಲದೆ ಈಗ ಈ ಪ್ಯಾಂಡಮಿಕ್ ಸೀಸನ್ ಅಲ್ಲಿ ಕೆಲವೆಲ್ಲ ಕ್ರೈಟೀರಿಯಾ ಅಥವಾ ಗೈಡ್ಲೈನ್ಸ್ ಅನ್ನು ಸರ್ಕಾರ ನಮಗೆ ರಕ್ತನಿಧಿಗಳಿಗೆ ನೀಡಿದ್ದಾರೆ. ಆ ಗೈಡ್ಲೈನ್ಸ್ ಏನಂದ್ರೆ, ಯಾರಾದ್ರೂ ಶೀತ, ಜ್ವರ, ಕೆಮ್ಮು ಇಂತಹ ಕಾಯಿಲೆಗಳಿಂದ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಕಾಯಿಲೆಗಳಿದ್ದರೆ ನೀವು ಇವತ್ತು ರಕ್ತದಾನ ಮಾಡಬಾರದು. ಮತ್ತೆ ಯಾರಾದ್ರೂ ಟ್ರಾವೆಲ್ ಮಾಡಿದ್ರೆ ಅಂದ್ರೆ 1 ತಿಂಗಳ ಹಿಂದೆಯಿಂದ ಅಂದ್ರೆ 30 ಡೇಸ್ ಯಾರಾದ್ರೂ ಮುಂಬೈಯಿಂದ, ಬೆಂಗಳೂರಿಂದ ಅಥವಾ ಇನ್ನು ಹೊರ ರಾಜ್ಯಗಳಿಂದ, ದುಬೈಯಿಂದಲ್ಲ ಯಾರಾದ್ರೂ ಬಂದಿದ್ರೆ 30 ಡೇಸ್ ಆಗುವವರೆಗೂ ಅವರು ರಕ್ತದಾನ ಮಾಡಬಾರದು. ಮತ್ತೆ ನೀವು ಏನು ವಿಷಯ ಹೇಳಲಿಕ್ಕಿದ್ರೆ ಅಥವಾ ನಮ್ಮ ಡಾಕ್ಟರ್ಸ್ನವ್ರು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ನೀವು ಸರಿಯಾಗಿ ಸ್ಪಷ್ಟವಾಗಿ ಉತ್ತರಿಸಬೇಕು. ಯಾಕಂದ್ರೆ ನಿಮ್ಮ ರಕ್ತದಿಂದ ಇನ್ನೊಂದು ರೋಗಿಗೆ ಉಪಕಾರ ಆಗಬೇಕೇ ಹೊರತು ಅದರಿಂದ ಅವರಿಗೆ ಅಪಕಾರ, ಅವರ ಆರೋಗ್ಯನೂ ಕೆಡಬಾರ್ದು. ಅದಕ್ಕೋಸ್ಕರ ನಮ್ಗೆ ಕೊಟ್ಟಿರುವ ಗೈಡ್ಲೈನ್ಸ್ ಪ್ರಕಾರ ನಾವು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಗೆ ಕೇಳುತ್ತೇವೆ. ದಯವಿಟ್ಟು ಸರಿಯಾದ ಉತ್ತರ ಕೊಟ್ಟು ಸಹಕರಿಸಿ. ಇನ್ನು ರಕ್ತದಾನ ಮಾಡಿದ ನಂತರ ನಾವು ಏನೆಲ್ಲ ಮಾಡ್ಬೇಕಂದ್ರೆ, ಇವತ್ತಿನ ದಿನ ತುಂಬಾ ಅಂದ್ರೆ ಲೆಕ್ಕಕ್ಕಿಂತ ನೀವು ಸಾಧಾರಣವಾಗಿ ಎಷ್ಟು ನೀರು ಕುಡಿತೀರೋ ಅದಕ್ಕಿಂತ 1 ಲೀಟರ್ ಜಾಸ್ತಿ ನೀರು ಕುಡಿಬೇಕು. ಆಗಾಗ ನೀರು ಕುಡಿತಾ ಇರಬೇಕು. ಮತ್ತೆ ಹೆಚ್ಚಿನ ಶ್ರಮ ಪಡುವಂತ ಕೆಲಸಗಳನ್ನು ಅಂದ್ರೆ ಭಾರ ಹೊತ್ತುದು ಅಥವಾ ಕೈಗೆ ಸ್ಟ್ರೇನ್ ಆಗದ ಅಂತ ಕೆಲಸಗಳು ನೀವು ಮಾಡಬಾರ್ದು. ಓಕೆ. ಮತ್ತೆ ಸಾಧಾರಣವಾಗಿ ನೀವು ನಿಮ್ಮ ದಿನಚರಿ ಹೇಗಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಕೆಲವರಿಗೆ ಕೆಲವೊಮ್ಮೆ ತಲೆ ಸುತ್ತಾಗುದು ಅಂತದೆಲ್ಲ ಸಣ್ಣ ಪುಟ್ಟ ರಿಯಾಕ್ಷನ್ಸ್ ಹೇಳ್ತೇವೆ ನಾವು, ಆಗಬಹುದು. ಆಗ ನಾವು ಅದಕ್ಕೆ ತಕ್ಕ ನಿಮ್ಗೆ ಶುಶ್ರೂಷೆ ಕೊಡ್ತೇವೆ. ಬಟ್ ಅದರಿಂದ ನೀವು ಯಾರು ಭಯಪಡಬಾರ್ದು. ಅದೆಲ್ಲ ಸಣ್ಣ ಪುಟ್ಟ ರಿಯಾಕ್ಷನ್ಸ್ 10-15 ನಿಮಿಷದಲ್ಲಿ ಸರಿ ಆಗ್ತೀರಿ. ಇನ್ನು ಮುಂದೆ ಕೂಡ ನಿಮ್ಗೊಂದು ಈ ಸಹಕಾರವನ್ನು ಬಯಸ್ತೇವೆ. ಆಕ್ಚುಲಿ ನಾವು ಪ್ಯಾಂಡಮಿಕ್ ಸೀಸನ್ ಅಲ್ಲಿ ನಮ್ಗೆ ಕ್ಯಾಂಪ್ ಮಾಡ್ಲಿಕ್ಕೆ ಇರ್ಲಿಲ್ಲ. ಆ ಸಮಯದಲ್ಲೆಲ್ಲ ನಾವು ನಿಮ್ಮ ಅಧ್ಯಕ್ಷರನ್ನು, ನಿಮ್ಮ ಸದಸ್ಯರನ್ನು ಕಾಂಟ್ಯಾಕ್ಟ್ ಆದಾಗ ಅವರೆಲ್ಲರೂ ಬಂದು ನೀವು ರಕ್ತದಾನ ಮಾಡಿ ನಮ್ಗೆ ಉಪಕಾರ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ನಾನು ನಿಮ್ಗೆ ಧನ್ಯವಾದಗಳು ಸಲ್ಲಿಸ್ತೇನೆ. ಇವನ್ ನಿಮ್ಮ ರಂಜಾನ್ ಸೀಸನ್ ಅಲ್ಲಿ ಕೂಡ ನೀವು ಉಪವಾಸದಲ್ಲಿದ್ದಾಗ ಕೂಡ ನೀವು ಸಂಜೆ ಹೊತ್ತು ನಿಮ್ಮ ಉಪವಾಸ ಬಿಟ್ಟ ಮೇಲೆ ಬಂದಿದ್ದೀರಿ ಕೆಲವರು. ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಸಲ್ಲಿಸ್ತೇನೆ. ಇನ್ನೊಮ್ಮೆ ಹೇಳ್ತೇನೆ, ನೀವಿಲ್ಲದೆ ನಮ್ಮ ರಕ್ತನಿಧಿ ಇರುವುದಿಲ್ಲ. ನಿಮ್ಮ ರಕ್ತದಿಂದಲೇ ನಾವು ಅನೇಕ ಪೇಷಂಟ್ಗಳನ್ನು ನಾವು ಅವರಿಗೆ ಉಪಚಾರ ಮಾಡ್ಲಿಕ್ಕೆ ಆಗುತ್ತದೆ. ಅದಕ್ಕೋಸ್ಕರ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಿಕೊಂಡು ನಿಮ್ಮ ಈ ಸಮಾಜ ಸೇವೆ ಮುಂದುವರಿಯುತ್ತಾ ಇರಲಿ. ನಿಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂದು ಶುಭ ಕೋರುತ್ತಾ ನನ್ನ ಮಾತುಗಳನ್ನು. ರಕ್ತದಾನಿಗಳ ಶಿಬಿರ ದಿನಾಚರಣೆ ಅಂಗವಾಗಿ ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಜಂಟಿ ಹೆಸರು KMC ಆಸ್ಪತ್ರೆ ಮಂಗಳೂರು ಸಹಯೋಗದಲ್ಲಿ ಬ್ಲಡ್ ರಕ್ತದಾನ ಶಿಬಿರ. ರಕ್ತದಾನ ಶಿಬಿರ ಇವತ್ತು ರಕ್ತ ರಕ್ತ ಶಿಬಿರವನ್ನು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ 2018 ಜುಲೈ 25 ಸ್ಥಾಪನೆಯಾದ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ಸ್ ಕಳೆದ 2 ವರ್ಷಗಳಿಂದ ನಾಡಿನಾದ್ಯಂತ 59 ರಕ್ತದಾನ ಶಿಬಿರಗಳನ್ನು ನಡೆಸಿದ್ದು, ಈ ತನಕ ರಕ್ತದಾನ ಶಿಬಿರಗಳನ್ನು ಮೂಲಕ ಸುಮಾರು 3800ಕ್ಕಿಂತಲೂ ಅಧಿಕ ಯೂನಿಟ್ ರಕ್ತವನ್ನು ನಾಡಿನ ವಿವಿಧ ರಕ್ತ ದಿನಗಳಲ್ಲಿ ರಕ್ತನಿಧಿಗಳಲ್ಲಿ ಸಂಗ್ರಹಿಸಲಾಗಿದೆ. ಕಳೆದ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ 4 ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ವಿವಿಧ ರಕ್ತದಾನಿಗಳಿಗೆ ರಕ್ತದಾನ ಮಾಡುವ ಮೂಲಕ ಬರೋಬ್ಬರಿ 573 ಯೂನಿಟ್ಗಳನ್ನು ರಕ್ತವನ್ನು ಸಂಗ್ರಹಿಸಲಾಗಿದೆ. ಅಷ್ಟೇ ಅಲ್ಲದೆ ಹಲವಾರು ಬಡ ರೋಗಿಗಳಿಗೆ ಆಸ್ಪತ್ರೆ ಚಿಕಿತ್ಸೆ ಮತ್ತು ದಾನಿಗಳ ಸಹಕಾರದಿಂದ ಕಳೆದ ಬಾರಿ ಪ್ರವಾಹ ಪೀಡಿತ ಪ್ರದೇಶಗಳಾದ ಬೆಳಗಾವಿ ಸುಮಾರು 4 ಲಕ್ಷ ಹಾಗೂ ಬೆಳ್ತಂಗಡಿ ಭಾಗ ತೆರಳಿ ಸುಮಾರು 2 ಲಕ್ಷ ಆಹಾರ ವಸ್ತುಗಳನ್ನು ವಿತರಿಸಲಾಗಿದೆ. ಈ ಬಾರಿ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಸುಮಾರು 150 ಸಾಮಗ್ರಿ ಕಿಟ್ಗಳನ್ನು ನಾಡಿನ
ವಿವಿಧೆಡೆ ವಿತರಿಸಲಾಗಿದೆ. ನಾಡಿನ ವಿವಿಧ ಭಾಗಗಳಿಂದ ನೂರಾರು ರೋಗಿಗಳು ಆಸ್ಪತ್ರೆಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಹುಟ್ಟೂರಿಗೆ ತೆರಳುವ ವಲಸೆ ಕಾರ್ಮಿಕರಿಗೆ ಆಹಾರದ ವ್ಯವಸ್ಥೆ, ಅದೇ ರಕ್ತದಾನಿಗೆ ನೆರವಿನ ಬಡ ನಿರ್ಗತಿಕರ ಕುಟುಂಬಕ್ಕೆ 3 ಮದುವೆಯ ಸುಮಾರು 1.5 ಲಕ್ಷ ಬಟ್ಟೆ ಬರೆಗಳನ್ನು ನಿರಂತರವಾಗಿ ಅಗತ್ಯ ವಸ್ತುಗಳನ್ನು ಪೂರೈಸುವ ಮೂಲಕ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಮಾಡುತ್ತಾ ಬಂದಿದೆ. ರಕ್ತದಾನ ಶಿಬಿರಗಳಲ್ಲಿ ಸುಮಾರು 570 ಯೂನಿಟ್ಗಳನ್ನು ಸಂಗ್ರಹಿಸಲಾಗಿದೆ. ಅದೇ ರೀತಿ ಸುಮಾರು 150 ಆಹಾರ ಸಾಮಗ್ರಿಗಳನ್ನು ನಾಡಿನ ವಿವಿಧೆಡೆ ವಿತರಿಸಲಾಗಿದೆ. ಸಮಾಜ ಸೇವಕ ಜಮಾತ್ ಇಸ್ಲಾಂ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ ಜಂಟಿ ಹೆಸರದಲ್ಲಿ ಇಲ್ಲಿ ನಡೆಯುತ್ತಿರುವ ಬ್ಲಡ್ ಡೊನೇಟ್ ಕ್ಯಾಂಪನ್ನು ಉದ್ಘಾಟಿಸಿದ ಜನಾಬ್ ಶರೀಫ್ ಅಹಮದ್ ಹಾಗೂ ಕಿರಾತುವನ್ನು ಪಡಿಸಿದ ನಬೀಲ್ ಸುಲ್ತಾನ್ ಬಿನ್ ನಜೀರ್, ಅದೇ ಥರ ಎಲ್ಲರಿಗೂ ಧನ್ಯವಾದ ನೀಡಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಬೀಲ್ ಸುಲ್ತಾನ್ ಬಿನ್ ನಜೀರ್ ಕಿರಾತ್ ಪಠಣ ಮಲ್ತೇರ. أعوذ بالله من الشيطان الرجيم. بسم الله الرحمن الرحيم. يخرج الحي من الميت ويخرج الميت من الحي. يخرج الحي من الميت ويخرج الميت من الحي ويحيي الأرض بعد موتها وكذلك تخرجون. ومن آياته أن خلقكم من تراب ثم إذا أنتم تنتشرون. ومن آياته أن خلق لكم من أنفسكم أزواجا لتسكنوا إليها. ومن آياته أن خلق لكم من أنفسكم وجعل لكم فيها. ومن آياته أن خلق لكم من أنفسكم أزواجا لتسكنوا إليها وجعل لكم فيها معايش قليلا ما تشكرون. ومن آياته خلقكم من أنفسكم أزواجا لتسكنوا إليها وجعل بينكم مودة ورحمة إن في ذلك لآيات لقوم يتفكرون. ومن آياته خلق السماوات والأرض إن في خلق السماوات لقوم للعالمين. ومن آياته منامكم بالليل والنهار وابتغاؤكم من فضله إن في ذلك لآيات لقوم يسمعون. السلام عليكم. ಜಮಾತೆ ಇಸ್ಲಾಂ ಹಿಂದ್ ಸಮಾಜ ಸೇವಾ ವಿಭಾಗದ ಸಂಚಾಲಕರು ಅಹಮದ್ ಶರೀಫ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕವಾದ ಪಾತಿರೇರು. والصلاة والسلام على أشرف المرسلين وعلى آله وصحبه أجمعين أما بعد أعوذ بالله من الشيطان الرجيم بسم الله الرحمن الرحيم من قتل نفسا بغير نفس أو فساد في الأرض فكأنما قتل الناس جميعا ومن أحياها فكأنما أحيا الناس جميعا صدق الله العلي العليم.
ರಬ್ಬಿ ಇಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹ್ಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ KMC ಆಸ್ಪತ್ರೆ ಮಂಗಳೂರು ಇದರ ರಕ್ತ ನಿಧಿ ವಿಭಾಗದೊಂದಿಗೆ ಇದರ ಸಹಯೋಗದೊಂದಿಗೆ ಇವತ್ತು ನಡೆಸಲ್ಪಡುವಂತಹ ಬೃಹತ್ ರಕ್ತದಾನಿಗಳ ಶಿಬಿರಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ರಕ್ತದಾನಿಗಳೇ, ಜಮಾತೆ ಇಸ್ಲಾಮಿ ಸಮಾಜ ಸೇವಾ ಘಟಕ ಈ ಮೊದಲು ಕೂಡ ಹಲವು ಬಾರಿ ರಕ್ತದಾನ ಶಿಬಿರವನ್ನು ನೆರವೇರಿಸುತ್ತಾ ಬಂದಿದೆ. ಈ ಬಾರಿ ನಾವು ಬ್ಲಡ್ ಹೆಲ್ತ್ ಕೇರ್ ಇವರೊಂದಿಗೆ ಜಂಟಿಯಾಗಿ ಒಂದು ಕ್ಯಾಂಪನ್ನು ಆಯೋಜಿಸಲು ತೀರ್ಮಾನಗೊಂಡು ಈಗಾಗಲೇ ಈ ಕ್ಯಾಂಪ್ ಇಲ್ಲಿ ನಡೀತಾ ಇದೆ. ಜಮಾತೆ ಇಸ್ಲಾಮಿ ಅದು ರಕ್ತದಾನ ಶಿಬಿರ ಮಾತ್ರ ಅಲ್ಲ, ಹಲವಾರು ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ನೆರವೇರಿಸುತ್ತಾ ಬಂದಿದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಸಮಾಜದಲ್ಲಿರುವಂತಹ ದುರ್ಬಲ ವಿಭಾಗವಾದಂತಹ ಬಡವರು, ಅವರಿಗೆ ರೇಷನ್ ನೀಡುವಂತಹ, ಅದೇ ರೀತಿ ಮನೆ ಕಟ್ಟಿಕೊಡುವಂತಹ, ಆಸ್ಪತ್ರೆಯಲ್ಲಿ ಶುಶ್ರೂಷೆಗೆ ಹಣದ ಕೊರತೆ ಇರುವಂತಹ ರೋಗಿಗಳಿಗೆ ಶುಶ್ರೂಷೆ ನೀಡುವಂತಹ, ಅದೇ ರೀತಿ ನೀರಿಲ್ಲದಂತಹ ಪ್ರದೇಶಗಳಲ್ಲಿ ಬಾವಿ ನಿರ್ಮಾಣ, ಅದೇ ರೀತಿ ಬೋರ್ವೆಲ್ ನಿರ್ಮಾಣ ಮಾಡುವಂತಹ ಕೆಲಸ ನಿರ್ವಹಿಸ್ತಾ ಬರುತ್ತಾ ಇದೆ. ಅದೇ ರೀತಿ ಶೌಚಾಲಯ ನಿರ್ಮಾಣ, ವಿದ್ಯುತ್ ಶಕ್ತಿ ಇಲ್ಲದಂತಹ ಮನೆಗಳಿಗೆ ವಿದ್ಯುತ್ ಸಂಪರ್ಕಗಳನ್ನು ಮಾಡಿಕೊಡುವಂತಹ ಹಲವಾರು ಸಮಾಜ ಸೇವೆ ಕಾರ್ಯಗಳನ್ನು ಈ ಸಮಾಜದಲ್ಲಿ ಜಮಾತೆ ಇಸ್ಲಾಮಿನ ಸಮಾಜ ಸೇವೆ ವಿಭಾಗ ನೆರವೇರಿಸುತ್ತಾ ಬಂದಿದೆ. ಜಮಾತೆ ಇಸ್ಲಾಮಿ ಇದೊಂದು ಅಖಿಲ ಭಾರತ ಸಂಘಟನೆಯಾಗಿದೆ. ಎಲ್ಲೆಲ್ಲ ಜಮಾತೆ ಇಸ್ಲಾಮಿ ಸಂಘಟನೆ ಇದೆಯೋ ಅಲ್ಲಿ ಎಲ್ಲ ಅದರ ಸಮಾಜ ಸೇವಾ ವಿಭಾಗ ಕೂಡ ಒಂದು ವ್ಯವಸ್ಥಿತವಾಗಿ ಸಕ್ರಿಯವಾಗಿ ಕಾರ್ಯವನ್ನು ನೆರವೇರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಇಂದು ಇಲ್ಲಿ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ತಮಗೆಲ್ಲರಿಗೂ ತಿಳಿದಿರುವಂತೆ ರಕ್ತದ ಅವಶ್ಯಕತೆ ಅದು ತುಂಬ ಅಗತ್ಯ. ನಮ್ಮ ಈ ಲಾಕ್ಡೌನ್ ಆದ ಬಳಿಕ ರಕ್ತ ನಿಧಿಯಲ್ಲಿ ಎಲ್ಲೆಲ್ಲ ಹಾಸ್ಪಿಟಲಲ್ಲಿ ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಇದೆ, ಅಲ್ಲಿ ಎಲ್ಲ ರಕ್ತದ ಕೊರತೆ ಇದೆ ಅಂತ ಅಲ್ಲಿನ ವ್ಯವಸ್ಥಾಪಕರು ನಮ್ಮನ್ನು ಸಂಪರ್ಕಿಸ್ತಾ ಇದ್ದರು. ಈ ನಿಟ್ಟಿನಲ್ಲಿ ಇದೊಂದು ರಕ್ತದ ವ್ಯವಸ್ಥೆ ಮಾಡುವ ಮೂಲಕ ಆ ಕೊರತೆಯನ್ನು ನೀಗಿಸುವ ಒಂದು ಪ್ರಯತ್ನವಾಗಿದೆ ಈಗ ಇಲ್ಲಿ ನಡೆಯುವಂತಹ ಈ ಒಂದು ಜಂಟಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಸಮಯವೇನಿಲ್ಲ. ನಮ್ಮ ಇವತ್ತಿನ ಇಲ್ಲಿ ನಮ್ಮ ಈ ರಕ್ತದಾನ ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ನಮ್ಮ ಅತಿಥಿಗಳ ಒಂದು ಸ್ವಾಗತದ ಕೂಡ ಜವಾಬ್ದಾರಿ ನನಗಿದೆ. ಇರಾಕ್ ನೆರವೇರಿಸಿದಂತಹ ನಬೀಲ್ ಸುಲ್ತಾನ್ ನಜೀರ್ ಇವರನ್ನು ನಾನು ಸಮಾಜ ಸೇವಾ ಘಟಕ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ವತಿಯಿಂದ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಿಬಿರದ ಉದ್ಘಾಟನೆಗಾಗಿ ರೋಹಿತ್ ಉಲ್ಲಾಲ್ರವರು, ಅವರು ಖ್ಯಾತ ನಿರೂಪಕರಾಗಿದ್ದಾರೆ. ಅವರು ಸ್ವಲ್ಪ ತಡವಾಗಿ ಬಂದು ನಮ್ಮ ಬ್ಲಡ್ ಶಿಬಿರದಲ್ಲಿ ಬಂದು ರಕ್ತದಾನ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಲಿದ್ದಾರೆ. ಅವರನ್ನು ನಾನು ಅವರ ಅನುಪಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ನಾನು ಸಮಾಜ ಸೇವಾ ಘಟಕ ಹಾಗೂ ಬ್ಲಡ್ ಹೆಲ್ತ್ ಕೇರ್ ಇದರ ವತಿಯಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಅಧ್ಯಕ್ಷರು ಸದ್ಭಾವನಾ ವೇದಿಕೆ. ನಮ್ಮ ಈ ಪರಿಸರದಲ್ಲಿ ಒಂದು ಐಕ್ಯತೆಯಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸೌಹಾರ್ದಕ್ಕಾಗಿ ಕೆಲಸ ಮಾಡುವಂಥ ಒಂದು ಸದ್ಭಾವನಾ ವೇದಿಕೆ ಆಗಿದ್ದಾರೆ. ಅದರ ಅಧ್ಯಕ್ಷರು ಅವರು ಕೂಡ ಸ್ವಲ್ಪ ತಡವಾಗಿ ಬಂದು ಸೇರ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಭವಾನಿ ಶಂಕರ್ ಅವರು ಕೂಡ ತಡವಾಗಿ ಬರ್ತಾನೆ ಅಂತ ಹೇಳಿದ್ದಾರೆ. ಅವರನ್ನು ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರು ಅಸೋಸಿಯೇಟ್ ಪ್ರೊಫೆಸರ್ PA ಕಾಲೇಜ್ ಆಫ್ ಫಾರ್ಮಸಿ ಕೊನಾಜೆ, ಅವರನ್ನು ಕೂಡ ಅವರು ಒಂದು ಈ ರಕ್ತದಾನದ ಸಮಾಜ ಸೇವೆ ಬಗ್ಗೆ ಅದರ ಮಹತ್ವದ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸಮಾಜ ಸೇವಾ ಘಟಕ ಹಾಗೂ ಬ್ಲಡ್ ಹೆಲ್ತ್ ಕೇರ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಮ್ತಿಯಾಜ್ ಬಜ್ಪೆ ಕಾರ್ಯನಿರ್ವಾಹಕರು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ, ಇವರು
ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರಲ್ಲಿ ಸಕ್ರಿಯವಾಗಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಕ್ಯಾಂಪ್ಗಳನ್ನೆಲ್ಲ ಅವರು ಆಯೋಜಿಸಿದ್ದಾರೆ. ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸಮಾಜ ಸೇವಾ ಘಟಕ ಜಮಾತ್ ಇಸ್ಲಾಮಿಂದ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ವತಿಯಿಂದ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಸ್ತಾಕ್ ಪಟ್ಲ ಕೌನ್ಸಿಲರ್ ಉಳ್ಳಾಲ ನಗರಸಭೆ ಅವರು ಕೂಡ ಬಂದು ಮುಟ್ಲಿಲ್ಲ, ಇನ್ಶಾಲ್ಲ ಬರಲಿದ್ದಾರೆ. ಅವರನ್ನು ಕೂಡ ನಾನು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ಅನೀಫ್ ತಲಪಾಡಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಲ ಶಾಖೆಯ ಅವರ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜನಾಬ್ ನಿಜಾಮುದ್ದೀನ್ ಉಮರ್ ಅಧ್ಯಕ್ಷರು SIO ಉಳ್ಳಾಲ ಅವರನ್ನು ಕೂಡ ನಾನು ಈ ರಕ್ತದಾನ ಶಿಬಿರಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಮಾರೋಪ ನಿರ್ವಹಿಸುವವರಾಗಿದ್ದಾರೆ ಜನಾಬ್ ಅಬ್ದುಲ್ ಕರೀಂ ಅಧ್ಯಕ್ಷರು ಜಮಾತೆ ಇಸ್ಲಾಮಿಂದ ಉಳ್ಳಾಲ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ವಿಭಾಗದ KMC ಆಸ್ಪತ್ರೆಯ ಡಾಕ್ಟರ್ ಶ್ರೀಜಿ ಅವರನ್ನು ಕೂಡ ನಾನು ಈ ಒಂದು ರಕ್ತದಾನ ಶಿಬಿರಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿಂದ ಮಹಿಳಾ ವಿಭಾಗದ ಸಂಚಾಲಕಿಯಾದಂತಹ ಝೀನತ್ ಹಸನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂದಂತಹ ನಮ್ಮ ಎಲ್ಲ ಸಹೋದರರು ಸಹೋದರಿಯರು ಅದೇ ರೀತಿ ಮಾಧ್ಯಮ ಮಿತ್ರರು ಸಹಕರಿಸಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿಂದ ಹಾಗೂ ಬ್ಲಡ್ ಹೆಲ್ಪ್ ಕೇರ್ ವತಿಯಿಂದ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಜಾಕಿರ್ ಇಕ್ಲಾಸ್ ಸಭೆ ಸ್ಥಾರಿಕೆ ಮಾಡ್ತದೆ ಸೊಲ್ಮೆ ಸಂದಾಯರು ಅವನು ಶಪಿಸಲ್ಪಟ್ಟ ಶೈತಾನನ ಉಪಟಳದಿಂದ ಅಲ್ಲಾಹನ ಅಭಯ ಯಾಚಿಸುತ್ತಾ ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅವನು ಸಜೀವಿಯನ್ನು ನಿರ್ಜೀವಿಯಿಂದ ಹೊರತೆಗೆಯುತ್ತಾನೆ, ನಿರ್ಜೀವಿಯನ್ನು ಸಜೀವಿಯಿಂದ ಹೊರತೆಗೆಯುತ್ತಾನೆ ಮತ್ತು ಭೂಮಿಗೆ ಅದರ ಮರಣದ ಬಳಿಕ ಮತ್ತೆ ಜೀವದಾನ ಮಾಡುತ್ತಾನೆ. ಇದೇ ರೀತಿಯಲ್ಲಿ ನೀವು ಮರಣಾವಸ್ಥೆಯಿಂದ ಹೊರತೆಗೆಯಲ್ಪಡುವಿರಿ. ಅವನು ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದನು. ತರುವಾಗ ಒಮ್ಮೆಲೆ ನೀವು ಮಾನವರಾಗಿ ಭೂಮಿಯಲ್ಲಿ ಹಬ್ಬುತ್ತಾ ಹೋಗುತ್ತಿರುವುದು ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ಅವನು ನಿಮಗಾಗಿ ನಿಮ್ಮ ವರ್ಗದಿಂದಲೇ ಜೋಡಿಗಳನ್ನು ಸೃಷ್ಟಿಸಿ ನೀವು ಅವರ ಬಳಿ ಪ್ರಶಾಂತಿಯನ್ನು ಪಡೆಯುವಂತೆ ಮಾಡಿದುದು ಮತ್ತು ನಿಮ್ಮ ನಡುವೆ ಪ್ರೇಮ ಮತ್ತು ಅನುಕಂಪವನ್ನು ಉಂಟು ಮಾಡಿದುದು ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಜವಾಗಿಯೂ ವೀಕ್ಷಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಆಕಾಶಗಳ ಮತ್ತು ಭೂಮಿಯು ಸೃಷ್ಟಿಯು ನಿಮ್ಮ ಭಾಷೆಗಳ ಮತ್ತು ವರ್ಣಗಳ ತಾರತಮ್ಯವು ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಶ್ಚಯವಾಗಿಯೂ ಜ್ಞಾನಿಗಳಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಇರುಳು ಹಗಲುಗಳಲ್ಲಿ ನಿಮ್ಮ ನಿದ್ರೆಯು ನೀವು ಅವನ ಅನುಗ್ರಹವನ್ನು ಅರಸುವುದು ಅವನ ನಿದರ್ಶನಗಳಲ್ಲಿ ಒಂದಾಗಿದೆ. ನಿಜವಾಗಿಯೂ ಲಕ್ಷ್ಯವಿಟ್ಟು ಆಲಿಸುವವರಿಗೆ ಇದರಲ್ಲಿ ಅನೇಕ ನಿದರ್ಶನಗಳಿವೆ. ಜಜಾಕಲ್ಲಾಹು ಖೈರ್.